2.5 ಲಕ್ಷಕ್ಕೆ ಲೋನ್ಗೆ ಅಪ್ಲೈ ಮಾಡಿದಿರಿ ಮೇಡಮ್. ಅಯ್ಯಯ್ಯೋ, ನಂದು ಆರ್ಟಿಸಿ ಎಲ್ಲ ಇಲ್ಲ ನನ್ನ ಜಾಗತ್ತು. ಮಾಣಿಯಿಂದ ಬ್ಯಾಂಕಿಂದ ನೀವು ಮಾತಾಡ್ದ? ಮಾಣಿಯಿಂದ ಅಲ್ಲ ಮೇಡಮ್, ನಾವು ಮೇನ್ ಬ್ರಾಂಚ್ ಮಂಗಳೂರಿಂದ ಮಾತಾಡ್ತಿರೋದು. ಅಲ್ಲ ಮೇಡಮ್, ನೀವು ಅರ್ಜಿ ಎಲ್ಲ ಇಲ್ಲಿ ಓಕೆ ಆಗಿದೆ, ನಿಮ್ಮ ಒಂದು ಸೈನ್ ಬಾಕಿ ಆಗಿದೆ ಅಷ್ಟೇ. ನಿಮ್ಮ ಮಗಳು ಕೂಡ ಸೈನ್ ಹಾಕಿದ್ದಾರೆ ಇದ್ರಲ್ಲಿ, ತುಳಸಿ ಅಂತ ಹೆಸರುಂಟು. ರೇವತಿ ಆಂಟಿ ಸನ್ನಿವಿದುವರೆಗೂ ಪೋಸ್ಟ್ ನಾವು ಚೇಂಜ್ ಮಾಡ್ತೀನಿ. ಹಾಯ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಸೊ ಇವತ್ತು ಪ್ರ್ಯಾಂಕ್ ಕಾಲ್ ಮಾಡ್ಲಿಕ್ಕೆ ಹೊರಟಿದ್ದೇನೆ. ಮೊನ್ನೆಯಿಂದ ರಮೇಶ್ ಹಾಲ್ ಬಗ್ಗೆ ಮಾಡ್ತಾ ಇದ್ದೆ, ಇವತ್ತು ರಿಕ್ವೆಸ್ಟೆಡ್ ವಿಡಿಯೋ. ಸೊ ಹಾಗಾಗಿ ನಾನು ಪ್ರ್ಯಾಂಕ್ ಕಾಲ್ ಮಾಡ್ತಾ ಇದ್ದೇನೆ. ಕೆಲವರು ತುಳುವಲ್ಲಿ ಪ್ರ್ಯಾಂಕ್ ಮಾಡಿದ್ದೆ ಹೇಳಿದ್ದಾರೆ. ಸೊ 2 ಎಪಿಸೋಡ್ ಬರ್ತಾ ಇದೆ, ತುಳು ಬೇರೆ ಕನ್ನಡ ಬೇರೆ. ಸೊ ಈಗ ಕನ್ನಡದಲ್ಲಿ ನಿಮಗೆ ಪರಿಚಯ ಇದ್ದವರಿಗೆ ನಾನು ಕಾಲ್ ಮಾಡ್ತಾ ಇದ್ದೇನೆ. ಯಾರಿಗೆ ಕಾಲ್ ಮಾಡ್ತಾ ಇದ್ದೇನೆ, ಏನ್ ಎತ್ತ ಎಲ್ಲ ವಿಷಯ ಹೇಳ್ತೇನೆ. ಅದಕ್ಕೆ ಮುನ್ನ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಹಾಗೆ ನನ್ನ ವಿಜಯ್ ಕವಿತಾಸ್ ತುಳು ಟಾಪ್ಸ್ ತುಳು ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ಎಸ್, ನಂಗೆ ಗೊತ್ತಿದ್ದವರಿಗೆ ಕಾಲ್ ಮಾಡಿ ಪ್ರ್ಯಾಂಕ್ ಮಾಡೋಣ ಅಂತ ಇದ್ದೇನೆ. ಪ್ರ್ಯಾಂಕ್ ಯಾವ ರೀತಿಯಲ್ಲಿ ವರ್ಕೌಟ್ ಆಗುತ್ತಾ ಇಲ್ವಾ ಅಂತ ನಂಗೆ ಖಂಡಿತ ಗೊತ್ತಿಲ್ಲ. ಸೊ ಪ್ರ್ಯಾಂಕ್ಗೆ ತುಂಬಾ ಜನ ಸಪೋರ್ಟ್ ಮಾಡ್ತಾ ಇದ್ದೀರಾ, ಈ ತರ ಕಂಟಿನ್ಯೂ ಮಾಡಿ ಅಂತ. ಸೊ ಹಾಗಾಗಿ ನಾನು ಅದನ್ನ ರಿಪೀಟ್ ಮಾಡ್ತಾ ಇದ್ದೇನೆ. ಮತ್ತೇನು ಅಂತ ಹೇಳಿದ್ರೆ, ನಾನು ಯಾವಾಗ್ಲೂ ವಿಡಿಯೋ ಸ್ಟಾರ್ಟ್ ಮಾಡೋರ್ಲಿ ಹೇಳ್ತೇನೆ, ನನ್ನ ಅಮ್ಮನೇ ಮನೆಯಲ್ಲಿ ತಯಾರಿಸುವಂತ ಅಮ್ಮ ನ್ಯಾಚುರಲ್ ಹೇರ್ ಆಯಿಲ್ ಇದೆ. ಸೊ ಯಾರಿಗಾದ್ರೂ ಬೇಕಿದ್ರೆ ಬುಕ್ ಮಾಡ್ಕೊಳ್ಬಹುದು. ಡಿಸ್ಕ್ರಿಪ್ಷನ್ ಅಲ್ಲಿ ಕಾಣ್ತಾ ಇರುವಂತ ನಂಬರ್ಗೆ ವಾಟ್ಸ್ಆಪ್ ಮೆಸೇಜ್ ಅಲ್ಲಿ ಹಾಯ್ ಅಂತ ಮೆಸೇಜ್ ಆಗಿ ನಿಮ್ಗೆಲ್ಲ ಡೀಟೇಲ್ಸ್ ಬರುತ್ತೆ, ರೇಟ್ ಎಷ್ಟು ಏನು ಎತ್ತ ಅಂತ. ಸೊ ಬನ್ನಿ ಇವತ್ತಿನ ವಿಡಿಯೋ ಏನಿದೆ, ಯಾರಿಗೆ ಕಾಲ್ ಮಾಡೋಣ. ಸೊ ನೋಡೋಣ, ಒಂದಷ್ಟು ಫೋನ್ ನಂಬರ್ಸ್ ಗಳನ್ನ ಬರ್ಕೊಂಡಿದ್ದೇನೆ. ಪ್ರ್ಯಾಂಕ್ ಮಾಡ್ಲಿಕ್ಕೆ ಆಗ್ತದೆ ಇಲ್ಲೋ ಗೊತ್ತಿಲ್ಲ, ಖಂಡಿತ ಗೊತ್ತಿಲ್ಲ ನಂಗೆ. ಕನ್ನಡದಲ್ಲಿ ಯಾರು ಮಾತಾಡ್ಬೋದು ಅಂತ ನೋಡುವಾಗ ನಂಗೆ ಸಿಕ್ಕಿದ್ದು ಅವರ ಹತ್ರ ನನ್ನ ಅಮ್ಮನ ನಂಬರ್ ಉಂಟಂತ ಗೊತ್ತಿಲ್ಲ. ಅಮ್ಮನ ನಂಬರ್ ಇದ್ರೆ ನಾನು ಅಲ್ಲಿಗೆ ಫ್ಲಾಪ್, ಓಕೆನಾ. ಸೊ ಜಸ್ಟ್ ಟ್ರೈ ಮಾಡಿ ನೋಡುವ ಅಷ್ಟೇ. ಇವರ ನಂಬರ್ ಅಲ್ಲಿ ಸೇವ್ ಇರ್ಬೋದು. ಈಗ ತುಳಸೆಕ್ ಅಂತಾರೆ. ಸೊ ಅವರ ಅಮ್ಮನಿಗೆ ಕಾಲ್ ಮಾಡ್ತಾ ಇದ್ದೇನೆ. ಅವ್ರ ಹತ್ರ ಸಣ್ಣ ಕೀಪ್ಯಾಡ್ ಮೊಬೈಲ್ ಇರೋದು. ಸೊ ಹಾಗಾಗಿ ಮಂಗ ಮಾಡಿ ಆಗ್ತದೆ ನೋಡುವ. ಇದ್ದವರಿಗೆಲ್ಲ ಟ್ರ್ಯಾಕ್ ಮಾಡಿದೆ. ಹಲೋ ಹಲೋ ನೀರು ಹಲೋ, ಹಲೋ. ಇದು ಬ್ಯಾಂಕ್ ಆಫ್ ಬರೋಡದಿಂದ ಕಾಲ್ ಮಾಡ್ತಿರೋದು. ಹಲೋ, ಹಲೋ, ಕೇಳಿಸ್ತಿದ್ಯಾ? ಕೇಳ್ತದೆ. ನೀವು ಮೊನ್ನೆ ಒಂದು ಲೋನಿಗೆ ಅಪ್ಲೈ ಮಾಡಿದ್ರಲ್ವಾ? ಯಾವಾಗ ಮೇಡಮ್? ಇದು ರೇವತಿ ಅವರಲ್ವಾ? ಹೌದೌದು. ನೀವು ಮೊನ್ನೆ ಒಂದು ಲೋನಿಗೆ ಅಪ್ಲೈ ಮಾಡಿದ್ರಿ, ಅದಕ್ಕೊಂದು ಸೈನ್ ಬಾಕಿತ್ತು ನಿಮ್ದು. ಒಂದ್ಸಲ ಬ್ಯಾಂಕಿಗೆ ಬಂದು ಹೋಗ್ಬೋದಾ ನಿಮ್ಗೆ? ನಾನು ಕೆಲಸಕ್ಕೆ ಬಂದಿದ್ದೇನೆ, ಕೆಲಸದಲ್ಲಿದ್ದೇನೆ. ಹೌದಾ, ಇಲ್ಲಿ ನಾನು ಕೆಳಗೆ ಬೈಲಾಚೆ ಇದ್ದೇನೆ. ಹೌದಾ, ತೋಟದ ಕೆಲಸ ಮಾಡ್ತಿದ್ದೇನೆ. ನಾನು ಲೋನಿಗೆ ಇರ್ಲಿಲ್ಲ ಮೇಡಮ್. ಹೌದಾ. ಹೌದು. ಮತ್ತೆ ರೇವತಿ ಅನ್ನುವ ಹೆಸರಲ್ಲಿ ಲೋನ್ ಇದೆ ಇದ್ರಲ್ಲಿ. ಹೌದಾ? ಹೌದು. ನಾನು ಇರ್ಲಿಲ್ಲ, ಬೇರೆ ಯಾರ? ಇಲ್ಲ, ಇದು ರೇವತಿ ಅವರಲ್ವಾ ಪುಲಿಂಕ್ಯದಡಿ? ಹೌದು. ಮಾಣಿ ಹತ್ರ ಬರ್ತದಲ್ವಾ ಅದು? ಹೌದೌದು, ಸರಿ ಸರಿ ಸರಿ. ಇದು ಮೇನ್ ಬ್ರಾಂಚ್ ಇಂದ ಕಾಲ್ ಮಾಡ್ತಿರೋದು, ಬ್ಯಾಂಕ್ ಆಫ್ ಬರೋಡಾ. ನಿಮ್ದು ಬ್ಯಾಂಕ್ ಆಫ್ ಬರೋಡಾದಲ್ಲಿ ಅಕೌಂಟ್ ಇದೆಯಲ್ವಾ? ಅಕೌಂಟ್ ಉಂಟು. ಓಕೆ. ನಿಮ್ಮ ಮಗಳು ತುಳಸಿ ಸುಭಾಷಿಣಿ ಸರಿ ಅಲ್ವಾ? ಹೌದೌದು, ಸರಿ. ನೀವೇ ಮೇಡಮ್ ಲೋನ್ಗೆ ಅಪ್ಲೈ ಮಾಡಿದ್ರಿ, ನಿಮ್ಮ ಹೆಸರಲ್ಲಿ ಲೋನ್ಗೆ ಅಪ್ಲೈ ಮಾಡಿದ್ದಾರೆ. ಇಲ್ಲಿ ನಿಮ್ಮ ಸಿಗ್ನೇಚರ್ ಒಂದು ಬಾಕಿ ಇದೆ. ನಿಮ್ಮ ಆಧಾರ್ ಕಾರ್ಡ್, RTC ಎಲ್ಲ ಇದೆ ಇಲ್ಲಿ. 2.5 ಲಕ್ಷಕ್ಕೆ ಲೋನ್ಗೆ ಅಪ್ಲೈ ಮಾಡಿದಿರಿ ಮೇಡಮ್. ಅಯ್ಯಯ್ಯೋ, ನಂದು ಆರ್ಟಿಸಿ ಎಲ್ಲ ಇಲ್ಲ ನನ್ನ ಜಾಗತ್ತು. ಹೌದಾ? ಹೌದು. ರೇವತಿ ವೈಫ್ ಆಫ್ ರಾಧಾಕೃಷ್ಣ ಅಂತ ಉಂಟು ಮೇಡಮ್ ಇದ್ರಲ್ಲಿ. ಯಾರಿದ್ದಾರೆ ಮೇಡಮ್ ನನ್ನ ಇದರಲ್ಲಿ? ಮೇಡಮ್ ನಾನು ಅರ್ಜಿ ಇಟ್ಲೇ ಇಲ್ಲ, ನಂಗೆ ಗೊತ್ತೇ ಇಲ್ಲ. ಹೌದಾ? ಹೌದು ಮೇಡಮ್. ಮತ್ತೆ ಹೀಗೆ ಮೇಡಮ್, ಇಲ್ಲಿ ಬಂತು, ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ಬಂದಿದೆ, ಎಲ್ಲ ಓಕೆ ಆಗಿದೆ. ನಿಮ್ಮ ಸಿಗ್ನೇಚರ್ ಒಂದು ಬಾಕಿ ಇದೆ, ಮತ್ತೆ ಅಮೌಂಟ್ ತಕೊಳ್ಳಿಕ್ ಒಂದು ಬಾಕಿ ಉಂಟು ಮೇಡಮ್. ಅಯ್ಯೋ ದೇವ್ರೆ, ನಾನು ಅಷ್ಟಕ್ಕೆ ಅರ್ಜಿ ಇಟ್ಟಿದ್ದೆ ಮೇಡಮ್. 2 ಲಕ್ಷಕ್ಕೆ 2.5 ಲಕ್ಷ ಮೇಡಮ್. 2,48,000. ಇಲ್ಲ, ನಾನು ಬರಿಸಲೇ ಇಲ್ಲ. ಹೌದಾ? ಮತ್ತೆ ಹೇಗೆ ಮೇಡಮ್ ಬಂತು? ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ಬಂದಿದೆ. ಹೌದಾ? ಹೌದು. ಇಲ್ಲಿ
ಮಾನಿಂದ ಬ್ಯಾಂಕಿಂದ ನೀವು ಮಾತಾಡ್ದಾ? ಮಾಣಿಯಿಂದ ಅಲ್ಲ ಮೇಡಮ್, ನಾವು ಮೇನ್ ಬ್ರಾಂಚ್ ಮಂಗಳೂರಿಂದ ಮಾತಾಡ್ತಿರೋದು. ಮಂಗಳೂರಿನಿಂದನಾ? ಹೌದು ಮೇಡಮ್, ಮಾಣಿಯಿಂದ ಅಪ್ಲೈ ಮಾಡಿದ್ದು ಅಂತ ಬಂದಿದೆ ನಮ್ಗೆ. ಫೈನಲ್ ಆಗಿ ನಾವಿಲ್ಲಿ ಚೆಕ್ ಮಾಡಿ ಮತ್ತೆ ಅಪ್ರೂವ್ ಮಾಡುದು ಮೇಡಮ್, ಹಾಗೆ. ಅಯ್ಯೋ, ನಾನು ಇಷ್ಟು ತರದ ನಾನು ಕೇಳಿಲ್ಲ ಮೇಡಮ್. ಯಾವ್ದ್ರಲ್ಲ ನಮ್ಗೆ ನನ್ನ ಜಾಗನ್ನು ಆಗ್ಲಿಕ್ಕೆ ನನ್ನ ಇದ್ರಲ್ಲಿ ಆಗ್ಲಿಲ್ಲ. ಹೌದಾ? ಮತ್ತೆ ಹೌದು. ರೇವತಿ ವೈಫ್ ಆಫ್ ರಾಧಾಕೃಷ್ಣ ಅಂತ ಅದ್ರಲ್ಲಿ RTC ಅಲ್ಲಿ ಬಂದಿದೆ ಮೇಡಮ್ ನಮ್ಗೆ. ಯಾರಿಕ್ಕೆ ಸರಿ? ನಾನ್ ಮತ್ತೆ ನಂತರ ಬಂದ್ರೆ ಆಗ್ಬೋದಾ? ಮಧ್ಯ ನಂತರ ಎಲ್ಲಿಗೆ? ನಾನು ಮಂಗಳೂರಿಗೆ ಬರ್ಬೇಕಂತೆ ಅಲ್ವಾ? ಮಂಗಳೂರಿಗೆ ಬೇಡ ಮೇಡಮ್, ನೀವು ಮಾಣಿಗೆ ಬಂದ್ರು ಓಕೆ. ಅಲ್ಲಿ ಮಾತನಾಡ್ತೇನೆ ನಾನು. ಹೋಗಿ ಮಾತಾಡ್ತೀರಾ? ಆ, ಹಾಗಾದ್ರೆ ನಿಮ್ಗೆ ಲೋನ್ ಬೇಡವಾ ಮೇಡಮ್? ಬೇಡ ಮೇಡಮ್, ನಾನು ಇರ್ಲಿಲ್ಲ ಮೇಡಮ್. ಅಲ್ಲ ಮೇಡಮ್, ನೀವು ಅರ್ಜಿ ಎಲ್ಲ ಇಲ್ಲಿ ಓಕೆ ಆಗಿದೆ, ನಿಮ್ಮ ಒಂದು ಸೈನ್ ಬಾಕಿ ಆಗಿದೆ ಅಷ್ಟೇ. ನಿಮ್ಮ ಮಗಳು ಕೂಡ ಸೈನ್ ಹಾಕಿದ್ದಾರೆ ಇದ್ರಲ್ಲಿ, ತುಳಸಿ ಅಂತ ಹೆಸರುಂಟು. ಹೌದಾ? ಹೌದು. ಅಯ್ಯೋ, ಎಷ್ಟು ಕೆಲಸ ಆಗಿದೆ ನನಗೆ ಗೊತ್ತಿಲ್ಲ ಮೇಡಮ್. ನಾನು ಕೆಲಸದಷ್ಟು ನನ್ನ ಗಂಡ ನೀಡಿದ್ದಾರೆ. ಎಂತ ಮಾಡುದು ಮೇಡಮ್ ಈಗ? ನಿಮ್ಗೆ ಲೋನ್ ಬೇಡವಾ ಹಾಗಾದ್ರೆ? ನನ್ಗೆ ಬೇಡ. ನಾನು ನನ್ನ ಮಗಳ ಹತ್ರ ತುಳಸಿಗೆ ಫೋನ್ ಮಾಡ್ತೇನೆ, ಹಾ ಅವಳನ್ನು ಕೇಳ್ತೇನೆ ಎಂತ ವಿಷಯ ಮೇಡಮ್, ಅಂತ. ನೀವು ಬೇರೆದ್ರಲ್ಲಿ ಕೂಡ ಲೋನ್ ಮಾಡಿದಿರ ಏನಾದ್ರು? ಬೇರೆ ಯಾವ್ದ್ರಲ್ಲಿ ಇಲ್ಲ, ಧರ್ಮಸ್ಥಳದ ಮಾತ್ರ. ಧರ್ಮಸ್ಥಳ ಮಾತ್ರ? ಬ್ಯಾಂಕ್ ಅಲ್ಲಿ ಎಲ್ಲಿ ಕೂಡ ಲೋನ್ ಮಾಡ್ಲಿಲ್ಲ ಅಲ್ವಾ ನೀವು? ಇಲ್ಲ. ಹಾಗಾದ್ರೆ ಇಲ್ಲಿದು ಮಾತ್ರ ನಮ್ಗೆ ತೋರಿಸುಂಟು ಮೇಡಮ್. ನೀವು ಒಂದು ವೇಳೆ ನಿಮ್ಗೆ ಬೇಡ ಅಂತ ಇದ್ರೆ ನೀವೊಂದು ಇಲ್ಲಿ ಬಂದು ನಮ್ಗೆ ತಿಳಿಸಿ ಮೇಡಮ್. ಅಲ್ಲಿ ಮಂಗಳೂರಿಗೆ ಬರ್ಬೋದಾ ನಿಮ್ಗೆ? ಇಲ್ಲ ಅಲ್ವಾ? ನನಗೆ ಗೊತ್ತಿಲ್ಲ ಮೇಡಮ್ ಬರ್ಲಿಕ್ಕೆ. ಹೌದಾ? ಸರಿ, ನೀವು ಮಾಣಿಗೆ ಬಂದು. ತನಕ ಮಾತ್ರ ಬದ್ದು ನನಗೆ ಗೊತ್ತು, ಮತ್ತೆ ಅದ್ರ ಆಚೆಯಿಂದ ಬದ್ದು ಗೊತ್ತಿಲ್ಲ. ಹೌದಾ? ನೀವೊಂದ್ಸಲ ಮಾಣಿಗೆ ಬಂದು ಅಲ್ಲಿ ಅವರು ಪ್ರಮೀಳಾ ಅಂತ ಯಾರೋ ಇದ್ದಾರಲ್ವಾ, ಅವ್ರ ಹತ್ರ ಬಂದು ಹೇಳಿ, ಈಗ ನಂದು ಲೋನ್ ಒಂದು ಅಪ್ಲೈ ಆಗಿದೆ, ಏನೊಂದು ಚೆಕ್ ಮಾಡಿ, ಬೇಡ ಅಂತ ಹೇಳಿದ್ರೆ ನೀವು ಕ್ಲೋಸ್ ಮಾಡಿಸಿ, ಓಕೆನಾ? ಇಲ್ಲಾಂದ್ರೆ ನೀವು ಲೋನ್ ಕಟ್ಬೇಕಾಗ್ತದೆ ಮೇಡಮ್. ನೆಕ್ಸ್ಟ್ ಮಂತ್ ಇಂದ ಲೋನ್ ಪೇ ಮಾಡ್ಬೇಕು ನೀವು. 8,000 ಪೇ ಮಾಡ್ಬೇಕು. ಅಯ್ಯಯ್ಯೋ, ನಾನು ಬೇಡ ಅಂತ ನಾನು ಅವಳಲ್ಲಿ ಮಾತಾಡ್ತೇನೆ, ಮಧ್ಯಾಹ್ನ ನಂತರ ಹೋಗ್ತೇನೆ ನಾನು. ಸರಿ ಮೇಡಮ್, ಮತ್ತೆ ನಂತರ ಹೋಗ್ತೀರಾ ನೀವು? ಹಾಗಾದ್ರೆ ನಾನಲ್ಲಿ ಇನ್ಫಾರ್ಮ್ ಮಾಡ್ಬೇಕಾ? ಅವಳಲ್ಲಿ ಮಾತಾಡ್ತೇನೆ ಹೋಗಿ ಪ್ರಮೇಲನಲ್ಲಿ. ರೇವತಿ ಆಂಟಿ, ఇచ్చినంటి ఈరు ఓడి పరుంದು ಗೊತ್ತಿತ್ತು. ನಮ್ಮನ ನಂಬರ್ ಇಡ ಸೇವಿಜ್ಜಾ? ഞാന് തുളസിക്ക ಕಾಲ್ ಬಂತೆ, ಅರೆನು ಮಂಗೆ ಪೆರ ಇದ್ದಿದೆ ಬಂಡಾರು ನಂಬರ್ ಸೇವ್ ಉಂಡು. ರಪ್ಪ ಇರೆಗೆ ಬಂತು ನಾನು. ಸಾರಿ ಅವೇಂಟಿ ಪಾಪ, ಯಾನೆ ಒಕ್ಕೇರು ಅವು ಚೇಂಜ್ ಮಾಡ್ತೀನಿ. ಯಾನಿರ್ ಗೊತ್ತಿದ್ದದೆ ಪಾತೆರು ನೆಂತೀನಿ ಫಸ್ಟ್ ಬೊಕ್ಕದನ್ನಾಗ ಒಂದು ಬೇತೇನೆ ರೂಟು ಪಾತೆರು ನಿಲ್ಲಾರು. ಸಾರಿ ಅವೇ ಬೇಜಾರನ್ ಪೊರ್ಚಿ. ಎನ್ಮ ಸರಗಟ್ಟಲೆ ಅವೇ. ಇಲ್ಲಲ್ಲಿ ಸರಿ ಅಡ್ಡಿ, ಬಾಯ್ ಬಾಯ್. ಸತ್ಯ ನಂಗೆ ಪಾಪ ಆಯ್ತಾ. ಅವ್ರೇನ್ ಗೊತ್ತಾ, ನಾನು ಅವರಿಗೆ ಕಾಲ್ ಮಾಡ್ಲಿಕ್ಕೆ ಒಂದು ರೀಸನ್ ಉಂಟು. ಏನು ಅಂತ ಹೇಳಿದ್ರೆ,
ನಾನ್ ಜಸ್ಟ್ ಹೀಗೆ ಹೋಗುವಾಗ ಅಲ್ಲಿ ಹಾವು ಉಂಟು ಅಂತ ಹೇಳಿದ್ರು ಕೂಡ ಸುಳ್ಳು ಹೇಳಿದ್ರು ಕೂಡ ಎಂತ ಕುಣಿಯೋರು ಅಂದ್ರೆ ಹೆದ್ರಿ ಕುಣಿಯೋರು ಆತರ ಅಲ್ಲ, ಖುಷಿಯಲ್ಲಿ ಕುಣಿಯೋದಲ್ಲ, ಹಾರ್ತಾರೆ ಅವರು. ಓ ಹಾವ ಅಂತ ಹೇಳಿ ಹಾರ್ತಾರೆ, ಸುಮ್ನೆ ಹೇಳಿದ್ರು ಕೂಡ. ಅಲ್ಲಿ ಒಂದು ಏನೋ ಒಂದು ಜಿರಳೆ ಹೋಗ್ತುಂಟು ಅಂತ ಹೇಳಿದ್ರು ಕೂಡ ಬೊಬ್ಬೆ ಹಾಕುವವರು. ಸೊ ಅಷ್ಟು ಅವರಿಗೆ ಭಯ. ಓಕೆನಾ. ಸೊ ಇದಕ್ಕೆ ಹೇಗೆ ರಿಯಾಕ್ಟ್ ಮಾಡ್ತಾರೆ ಅಂತ ಹೇಳಿ ನಾನು ಜಸ್ಟ್ ಅವರಿಗೆ ಕಾಲ್ ಮಾಡಿದ್ದು. ಅದು ಕೂಡ ನನ್ನ ಅಮ್ಮನ ಮೊಬೈಲ್ ಅಲ್ಲಿ ಅವ್ರ ನಂಬರ್ ಸೇವ್ ಇತ್ತು, ಡೈರೆಕ್ಟ್ ಅವರಿಗೆ ಕಾಲ್ ಮಾಡಿದ್ದು. ಸೊ ಪಾಪ ಅವರಿಗೆ ಭಯ ಆಗಿದೆ, ತುಂಬಾ ಭಯ ಆಗಿದೆ. ನಾನು ಅವ್ರ ಹತ್ರ ಹೇಳಿದೆ, ಅವರಿಗೇನ್ ಬೇಜಾರಾಗ್ಲಿಲ್ಲ. ಯಾಕಂತ ಹೇಳಿದ್ರೆ ಅವರನ್ನ ತುಂಬಾ ಸಲ ನಾನು ಈ ತರ ಗೋಳಾಡಿದ್ದೇನೆ, ಹೋಗುವಾಗ ಬರುವಾಗೆಲ್ಲ. ಅಲ್ಲಿ ನೋಡಿ ಅದುಂಟು ಇದುಂಟು ಅಂತ ಹೇಳಿ ತುಂಬಾ ಭಯ ಪಡಿಸಿದ್ದೇನೆ. ಸೊ ಇವತ್ತು ಸ್ವಲ್ಪ ಜಾಸ್ತಿ ಭಯ ಪಟ್ರು ಪಾಪ. ಆಯ್ತಾ, ನನ್ಗೆ ಒಂಥರ ಫೀಲ್ ಆಗ್ತುಂಟು, ಅವರಿಗೆ ಕಾಲ್ ಮಾಡಿ ಈ ತರ ಮಾಡಿದ್ನಲ್ವಾ ಅಂತ. ಜಸ್ಟ್ ಫಾರ್ ಫ್ರ್ಯಾಂಕ್ ಅಷ್ಟೇ. ಕೆಲವರಿಗೆ ವಿಡಿಯೋ ನೋಡಿದವರಿಗೆ ಆಗಿರ್ಬೋದು, ಪಾಪ ಅವರಿಗೆ ಕಾಲ್ ಮಾಡಿ ಈ ತರ ಪ್ರ್ಯಾಂಕ್ ಮಾಡೋದ ಅಂತ. ಆತರ ಏನಿಲ್ಲ, ಅವರು ಕೂಡ ಸೀರಿಯಸ್ ಆಗಿ ತೆಕ್ಕೊಳ್ಳೋದಿಲ್ಲ, ಫನ್ನಿಯಾಗೆ ತೆಕೊಳ್ತಾರೆ. ಸೊ ಜಸ್ಟ್ ಫಾರ್ ಫನ್ನಿ ಅಷ್ಟೇ, ಬೇರೆ ಯಾವುದೇ ರೀತಿ ಉದ್ದೇಶ ಇಲ್ಲ ಇದರಲ್ಲಿ. ಯಾರಿಗಾದ್ರು ಹರ್ಟ್ ಮಾಡೋದು ಆತರ ಏನಿಲ್ಲ. ಅವರ ಮಗಳಿಗೆ ಕಾಲ್ ಮಾಡುವಾಗ ಸಿಕ್ಕಿಬಿದ್ದೆ. ಸೊ ಅವರಿಗೆ ತಾಯಿಗೆ ಕಾಲ್ ಮಾಡೋದು ಹೇಳಿ ಅವರಿಗೆ ಕಾಲ್ ಮಾಡಿದೆ ಅಷ್ಟೇ. ಸೊ ಇದು ಮೊನ್ನೆ ನಾನು ಹೂವಕ್ಕ ವರ್ಸಸ್ ಅತ್ಯಕ್ಕ ಅಂತ ಹಾಕಿದ್ದೆ ಅಲ್ವಾ. ಸೊ ಅವರ ಮನೆ ಹತ್ರ ಅವ್ರ ಮನೇಲಿ ಇರ್ತಿದ್ರೆ ಗ್ಯಾರಂಟಿ ಗೊತ್ತಾಗ್ತಿತ್ತು. ಅವ್ರು ಕೆಲ್ಸಕ್ಕೆ ಹೋಗಿದ್ದಾರೆ ಪಾಪ. ಸೊ ಅವರ ಟೈಮ್ ಕೂಡ ವೇಸ್ಟ್ ಆಯ್ತು. ಎಸ್, ಇವತ್ತಿನ ವಿಡಿಯೋ ಇಷ್ಟೇ ಗೈಸ್. ಯಾರಿಗಾದ್ರೂ ಏನಾದ್ರು ಹರ್ಟ್ ಆಗಿದೆ ದಯವಿಟ್ಟು ಕ್ಷಮಿಸಿ. ಇದು ಜಸ್ಟ್ ಫಾರ್ ಪ್ರ್ಯಾಂಕ್ ಅಷ್ಟೇ. ಓಕೆನಾ. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ನನ್ನ ವಿಜಯ್ ಕವಿತಾ ಸ್ಕೂಲ್ ಟಾಕ್ಸ್ ಚಾನಲ್ ಕೊಂಡು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಬೈ, ಟೇಕ್ ಕೇರ್.